ಹಲೋ ಗೈಸ್, ಎಲ್ಲರಿಗೆ ನಮಸ್ಕಾರ ಗೈಸ್. ಇವತ್ತೊಂದು ಒಳ್ಳೆ ರೀತಿಯ ಜ್ಯೂಸ್ ಮಾಡೋಂತ ಬಂದದ್ದು. ಯಾವ ಜ್ಯೂಸ್ ಅಂದರೆ ಕೆಂಪು ಜಮ್ಮು ನೇರಳೆ ಉಂಟಲ್ಲ, ಆ ಜ್ಯೂಸ್ ಮಾಡೋಂತ ಬಂದದ್ದು ಗೈಸ್. ಯಾವ ರೀತಿಯಲ್ಲಿ ಆಗುತ್ತದೆ ಅಂತ ಗೊತ್ತಿಲ್ಲ ಗೈಸ್. ಬನ್ನಿ ಜ್ಯೂಸ್ ಮಾಡೋ ಸಿಂಪಲಾಗಿ. ಸ್ವಲ್ಪ ಜಮ್ಮು ನೇರಳೆ ತಗೊಂಡೆ, ಕೆಂಪಿನ ಜಮ್ಮು ನೇರಳೆ ತಗೊಂಡು ಅದನ್ನು ಕಟ್ ಮಾಡಿ, ಅದನ್ನು ಕ್ಲೀನ್ ಮಾಡಿ, ಅದರ ಬೀಜ ಎಲ್ಲ ತೆಗೆದು ಅಡ್ಡಿಪೊಳಿ ಕ್ಲೀನ್ ಮಾಡಿ ಒಂದು ಮಿಕ್ಸಿಯ ಜಾರಿ ತಗೊಂಡು, ಚಿಕ್ಕ ಮಿಕ್ಸಿಯ ಜಾರಿ ತಗೊಂಡು ಈ ಕಟ್ ಮಾಡಿದ ಬೀಜ ತೆಗೆದ ಎಲ್ಲ ಜಮ್ಮು ನೇರಳೆಯನ್ನು ಆ ಮಿಕ್ಸಿಗೆ ಹಾಕಿದೆ ಗೈಸ್. ಅಡ್ಡಿಪೊಳಿ ಕೆಂಪಿತ್ತು ಆ ಜಮ್ಮು ನೇರಳೆ. ಅದನ್ನು ನಮ್ಮ ಈ ಮಿಕ್ಸಿಯ ಜಾರಿಗೆ ಹಾಕಿ ಮತ್ತೆ ಸ್ವಲ್ಪ ಸಕ್ಕರೆ ಸೇರಿಸಬೇಕು. ನಿಮಗೆ ಬೇಕಾದಷ್ಟು ಸಕ್ಕರೆ ಸೇರಿಸಿ ಗೈಸ್. ನಾನು ಒಂದು 2-3 ಸ್ಪೂನ್ ಸಕ್ಕರೆ ಸೇರಿಸಿ ಮತ್ತು ಸ್ವಲ್ಪ ವಾಟರ್, ನೀರುಂಟಲ್ಲ ವಾಟರ್ ಸೇರಿಸಬೇಕು. ನಾವು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡುವಾಗ ಸ್ವಲ್ಪ ವಾಟರ್ ಸೇರಿಸಿದೆ. ಮತ್ತು ಅದನ್ನು ಮಿಕ್ಸಿಯಲ್ಲಿ ಕಡೆದು ನಮ್ಮ ಜ್ಯೂಸ್ ರೆಡಿ ಆಯಿತು. ಅಡ್ಡಿಪೊಳಿಗೆ ರೆಡಿ ಆಯಿತು. ನೀವೇ ನೋಡಿ ಗೈಸ್. ನಾನು ಜ್ಯೂಸ್ ರೆಡಿ ಮಾಡಿದ ತಕ್ಷಣ ಅದನ್ನು ಗ್ಲಾಸಿಗೆ, ಒಂದು ಕುಪ್ಪಿಯ ಗ್ಲಾಸಿಗೆ ಹಾಕಿದೆ. ಅಡ್ಡಿಪೊಳಿ ಸೂಪರ್ ಆಗಿತ್ತು. ಟೇಸ್ಟ್ ಯಾವ ರೀತಿಯಲ್ಲಿ ಇತ್ತು ಅಂದರೆ ಅದು ಎವರೇಜ್ ಆಗಿ ಟೇಸ್ಟ್ ಇತ್ತು. ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಈ ಟೇಸ್ಟ್. ಒಂದು ಪುಳಿ ಬರ್ತಿತ್ತು, ಇದಿತ್ತು ಸಿಹಿ ಇತ್ತು, ಆದರೂ ಸಹ ಸ್ವಲ್ಪ ಪುಳಿ ಬರ್ತಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಜಮ್ಮು ನೇರಳೆ ಇದ್ದರೆ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ಟೇಸ್ಟ್ ಇತ್ತು, ಎವರೇಜ್ ಆಗಿ ಟೇಸ್ಟ್ ಇತ್ತು ಗೈಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ ಬಾಯ್.